ಗಲಭೆಡು ಮರಣ ಪಡೆಯಿನ 3 ಜನಕ್ಕೆ ಪರಿಹಾರ ಕೊರಡು ಪಂಡದು ಎಸ್ಟಿಪಿಐ ಒತ್ತಾಯ ಸಾಧಂಡು ಆಂಡ ಇಂಚ ಪರಿಹಾರ ಕೊಂಡ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಹೋರಾಟ ನಡಪವನು ಪಂಡದು ವಿಶ್ವ ಹಿಂದೂ ಪರಿಷತ್ ವಿಭಾಗ ಕಾರ್ಯದರ್ಶಿ ಶರಣ್ ಪಂಪೆಲ್ ಎಚ್ಚರಿಸಿದರು. ಬೆಂಗಳೂರು ಗಲಭೆದ ವಿಷಯಡು ಕುಡ್ಲ ಪಿವಿಎಸ್ ಸರ್ಕಲ್ ಕೈತಡ್ಡು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮುತಾಲಿಕೆಡು ಗುರುವಾರ ಕಾಂಡ ಪ್ರತಿಭಟನೆಯನ್ನು ಅಟನೆ ಮಲ್ದಿದ್ದರು. बोलो भारत माता की जय, बोलो भारत माता की जय. निषेधिಸಿ ನಿಷೇಧಿಸಿ 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 ಧಿಕ್ಕಾರ 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 ನಿಷೇಧಿಸಿ ನಿಷೇಧಿಸಿ ಧಿಕ್ಕಾರ ಪ್ರತಿಭಟನೆ ಉದ್ದೇಶಿಸಾದ ಪಾತೇರ್ನ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ವಿಭಾಗ ಕಾರ್ಯದರ್ಶಿ ಶರಣ್ ಪಂಪೆಲ್ ಬೆಂಗಳೂರದ ಪಾದರಾಯನಪುರ ಕುಡ್ಲದ ಗಲಾಟೆನು ಸರ್ಕಾರ ಗಂಭೀರವಾದ ಪರಿಗಣಿಸಾವಂತಿನಿರ್ದಾತ್ರ ಬೆಂಗಳೂರು ಇತ್ತೆ ಗಲಾಟೆ ನಡಪೆರೆ ಕಾರಣ ಆತಂಡು ಇನ್ನತ ಪಿರ ಒಪ್ಪುನ ಎಸ್ಟಿಪಿಐ ಪಿಎಫ್ಐ ಸಂಘಟನೆಯನ್ನು ನಿಷೇಧಿಸಾವಡು ಪಂಡದು ಶರಣ್ ಪಂಪೆಲ್ ಒತ್ತಾಯಿಸಾದರು. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮ ಮಿತ್ರರೇ, ವಿಶ್ವ ಹಿಂದೂ ಪರಿಷತ್ನ ನಮ್ಮ ಪ್ರಾಂತದ ಅಧ್ಯಕ್ಷರಾದಂಥ ಪ್ರೊಫೆಸರ್ ಎಂ ಬಿ ಪುರಾಣಿಕ್ ಅವರೇ, ಬೆಂಗಳೂರಿನಲ್ಲಿ ನಿನ್ನೆ ನಡೆದಂಥ ಘಟನೆಯನ್ನು ವಿಶ್ವ ಹಿಂದೂ ಪರಿಷತ್ ತೀವ್ರವಾಗಿ ಖಂಡಿಸುತ್ತದೆ. ಮಾತ್ರವಲ್ಲದೆ ಈ ಘಟನೆಯಲ್ಲಿ ಪೊಲೀಸರ ಮೇಲೆ ಹಲ್ಲೆ ನಡೆಸಿದ್ದಾರೆ, ನಮ್ಮ ಮಾಧ್ಯಮ ಮಿತ್ರರಿಗೆ ಹಲ್ಲೆ ನಡೆಸಿದ್ದಾರೆ. ಇದನ್ನು ಕೂಡ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ಬಲವಾಗಿ ನಾವು ಖಂಡಿಸ್ತೀವಿ. ಬಂಧುಗಳೇ, ಮಂಗಳೂರಿನಲ್ಲಿ ಘಟನೆ ನಡೆಯಿತು. ಎನ್ಆರ್ಸಿಯ ವಿರುದ್ಧ ಪ್ರತಿಭಟನೆ ಮಾಡಬೇಕಾದ್ರೆ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಪೊಲೀಸರ ಮೇಲೆ ಹಲ್ಲೆ ನಡೆಸಿದ್ರು, ಪೊಲೀಸರ ಮೇಲೆ ಕಲ್ಲು ಬಿಸಾಡಿದ್ರು, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ರು. ಇದು ಡಿಸೆಂಬರ್ 2019ರಲ್ಲಿ ಆದಂಥ ಘಟನೆ. ಇನ್ನು ಎರಡನೇದು ಬೆಂಗಳೂರಿನ ಪಾದರಾಯನಪುರದಲ್ಲಿ ಕೋವಿಡ್-19ಗೆ ಸಂಬಂಧಪಟ್ಟ ಒಂದು ಘಟನೆಯಲ್ಲಿ ಅಲ್ಲಿ ಇನ್ನೊಂದು ಪ್ರತಿಭಟನೆ ಮಾಡಿದ್ರು. ಅಲ್ಲಿ ಕೂಡ ಹಲ್ಲೆ ನಡೆಸಿದ್ದು ಪೊಲೀಸರ ಮೇಲೆ, ಪೊಲೀಸ್ ಜೀಪಿಗೆ ಬೆಂಕಿ ಕೊಡುವಂಥ ಪ್ರಯತ್ನವನ್ನು ಮಾಡಿದರು. ನಿನ್ನೆ ನಡೆದಂಥ ಘಟನೆ ಬೆಂಗಳೂರಿನ ಡಿಜೆ ಹಳ್ಳಿಯಲ್ಲಿ ನಡೆದಂಥ ಘಟನೆಯಲ್ಲೂ ಕೂಡ ಅದೇ ಸಾಕ್ಷಿ. ಅಲ್ಲಿ ಕೂಡ ನಡೆದದ್ದು ಪೊಲೀಸರ ಮೇಲೆ ದೌರ್ಜನ್ಯ, ಪೊಲೀಸ್ ವಾಹನಗಳ ಮೇಲೆ ಬೆಂಕಿ, ಅಲ್ಲಿ ಸುತ್ತಮುತ್ತ ಇದ್ದಂಥ ಮನೆಗಳ ಮೇಲೆ ಬೆಂಕಿ, ಅಲ್ಲಿದ್ದಂಥ ಶಾಸಕರ ಮೇಲೆ ಬೆಂಕಿ, ಎಲ್ಲವೂ ಕಳೆದ 3-4 ತಿಂಗಳಲ್ಲಿ ನಡೆದಂಥ ಘಟನೆಗಳು. ಹಾಗಾದರೆ ಈ ಘಟನೆ ಹಿಂದೆಂಥ ಸತ್ಯ ಯಾವುದು? ಒಂದೇ, NRC ಇಸ್ಲಾಮಿಗೆ ವಿರುದ್ಧ, ಪಾದರಾಯನಪುರ ಇಸ್ಲಾಮಿಗೆ ವಿರುದ್ಧ ಕೋವಿಡ್-19 ಪರೀಕ್ಷೆ ಮಾಡಲಿಕ್ಕೆ ಬರಬಾರ್ದು, NRCಗೆ ಮನೆಗೆ ಬರ್ತಾ ಇದ್ದಾರೆ ಎಂಬ ಸಂಶಯದಿಂದ ಪ್ರತಿಭಟನೆ. ನಿನ್ನೆ ಕೂಡ ಇಸ್ಲಾಮಿನ ವಿರುದ್ಧ, ಇಸ್ಲಾಮಿಗೆ ಪರವಾಗಿ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಅವಹೇಳನಕಾರಿಯಾಗಿ ಪೋಸ್ಟ್ ಹಾಕಿದ್ರು ಎಂಬ ಉದ್ದೇಶದಿಂದ ಪ್ರತಿಭಟನೆ. ಅಂದರೆ ಇದರ ಅರ್ಥ, ಇಸ್ಲಾಮಿಗೆ ತೊಂದರೆ ಆದರೆ ನಾವು ಬೆಂಕಿ ಕೊಡ್ತೇವೆ, ಇಸ್ಲಾಮಿಗೆ ತೊಂದರೆ ಆದರೆ ಪೊಲೀಸರ ಮೇಲೆ ಹಲ್ಲೆ ನಡೆಸ್ತೀವಿ, ಮೊಹಮ್ಮದ್ ಪೈಗಂಬರ್ ಬಗ್ಗೆ ಮಾತಾಡಿದ್ರೆ ನಾವು ಆ ಮನೆಗೆ ಹೋಗಿ ಬೆಂಕಿ ಕೊಡ್ತೀವಿ ಅಂತ ಹೇಳಿ. ಹಾಗಾಗಿ PFI ಮತ್ತು SDPIನವರು ಇಸ್ಲಾಮಿನ ಹೆಸರಿನಲ್ಲಿ ಇವತ್ತು ಕರ್ನಾಟಕದಲ್ಲಿ ಪೊಲೀಸರ ಮೇಲೆ ದೌರ್ಜನ್ಯ ಮಾಡ್ತಾರೆ, ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾರೆ, ಸರ್ಕಾರದ ಆಸ್ತಿ ಪಾಸ್ತಿಗಳನ್ನು ನಷ್ಟ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಒಂದೇ ಒಂದು, ಇಸ್ಲಾಂ ಎಂಬುದು ಅದೊಂದು ಬೆಂಕಿ, ನೆನಪಿಟ್ಕೊಳ್ಳಿ, ಬೆಂಕಿ. ಅದು ಶಾಂತಿ ಶಾಂತಿ ಅಂತ ಗೊಬ್ಬೆ ಹಾಕ್ತಾರೆ. ಯಾವುದು ಶಾಂತಿ?
ಯಾವತ್ತಾದ್ರೂ ಯಾವ ದೇಶದಲ್ಲಿ ಆದ್ರೂ ಇಸ್ಲಾಂನಿಂದಾಗಿ ಶಾಂತಿ ಆದದ್ದು ಯಾವುದಾದ್ರೂ ಉದಾಹರಣೆ ಇದೆಯಾ? ಇಸ್ಲಾಂ ಯಾವ ದೇಶದ ಮೇಲೆಲ್ಲ ಹೋಗ್ತಾ ಇದೆ ಆ ಎಲ್ಲ ದೇಶಗಳು ಸುಟ್ಟು ಭಸ್ಮವಾಗ್ತಾ ಇದೆ. ಇವತ್ತು ಅದೇ ಕೆಲಸವನ್ನು ಇವತ್ತು ನಮ್ಮ ದೇಶದಲ್ಲಿ ಇಸ್ಲಾಮೀಕರಣದ ಮುಖಾಂತರ SDPI ಮತ್ತು PFIನವರು ಈ ವ್ಯವಸ್ಥಿತವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ವ್ಯವಸ್ಥಿತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ SDPI ಮತ್ತು PFIನ ಮೂಲ ಕೇಂದ್ರ ಇರುವುದು ಕರ್ನಾಟಕದಲ್ಲಿ ಮಂಗಳೂರು. ದಕ್ಷಿಣ ಕನ್ನಡ ಜಿಲ್ಲೆಯನ್ನು ತಮ್ಮ ಪ್ರಯೋಗ ಶಾಲೆಯನ್ನಾಗಿ ಪ್ರಯತ್ನವನ್ನು ಪಟ್ಟರು. ಸಾಕಷ್ಟು ಹಿಂದೂಗಳ ಹತ್ಯೆ ಮಾಡಿದ್ರು. ಹಿಂದೂ ಕಾರ್ಯಕರ್ತರ ನೆನಪಿಟ್ಕೊಳ್ಳಿ. ಪೊಲೀಸರ ಮೇಲೆ ಹಲ್ಲೆ ನಡೆಸಿದ್ರು, ಮಾಧ್ಯಮದ ಮೇಲೆ ಹಲ್ಲೆ ನಡೆಸಿದ್ರು. ಹೋಗಿ ಜೈಲು ಒಳಗಡೆ ಹೋಗಿ ಪೊಲೀಸ್ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆಸುವಂತ ಕೆಲಸವನ್ನು ಕೂಡ ಇವತ್ತಿನ ಕಾರ್ಯಕರ್ತರು ಇದೇ ಮಾಡ್ತಾ ಇದ್ದಾರೆ. ಅಕ್ರಮವಾಗಿ ಗೋವನ್ನು ಸಾಗಾಟ ಮಾಡ್ತಾರೆ, ಗೋಗಳ ಹತ್ಯೆ ಮಾಡ್ತಾರೆ. ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಹೆಣ್ಮಕ್ಕಳನ್ನು ಇಸ್ಲಾಂಗೆ ಮತಾಂತರ ಮಾಡುವಂಥ ವ್ಯವಸ್ಥಿತವಾದ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ಪ್ರಯೋಗ ಮಾಡಿದ್ದು ಇದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಇದೇ ಪ್ರಯೋಗವನ್ನು ಕರ್ನಾಟಕದ ಬೆಂಗಳೂರಿಗೆ ಕೊಂಡೋದ್ರು, ಬೆಳಗಾವಿಗೆ ಕೊಂಡೋದ್ರು, ಚಿಕ್ಕಮಗಳೂರಿಗೆ ಕೊಂಡೋದ್ರು. ಹಾಗಾಗಿ ಈ ಎಲ್ಲವನ್ನು ಟ್ರೈನಿಂಗ್ ಕ್ಯಾಂಪ್ಗಳ ಮುಖಾಂತರ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಟ್ಟು ಕರ್ನಾಟಕದಲ್ಲಿ ತನ್ನ ಅಸ್ತಿತ್ವವನ್ನು ಬರಬೇಕು ಎಂಬ ದೃಷ್ಟಿಯಿಂದ ಇದೊಂದು ವ್ಯವಸ್ಥಿತವಾದಂಥ ಷಡ್ಯಂತ್ರ. ಯಾವ ರೀತಿ ಹೊರತು ಯೋಜನೆ 2019ರಲ್ಲಿ ಮಂಗಳೂರಿನ ಗಲಾಟೆ ಆಗಬೇಕಾದ್ರೆ ಪ್ರತಿಭಟನೆಗೆ ಕರೆ ಕೊಟ್ಟರು. 100 ಜನ ಇದ್ರು. ಮೊದಲನೇ 1 ಗಂಟೆ ಆಯಿತು, 2 ಗಂಟೆ ಆಯಿತು, 3 ಗಂಟೆ ಆಯಿತು. ಸಾವಿರಾರು ಜನ ಸೇರಿಕೊಂಡು ಪೊಲೀಸರ ಮೇಲೆ ಹಲ್ಲೆ ನಡೆಸಿದ್ರು. ಪೊಲೀಸರು ಅವರ ಎಲ್ಲರ ಮೇಲೆ ಕೇಸ್ ದಾಖಲಿಸಿದ್ರು. ಆದರೆ SDPI PFIನವರು ಪೊಲೀಸರ ಮೇಲೆ ಕೇಸ್ ದಾಖಲಿಸಿ ಸುಪ್ರೀಂ ಕೋರ್ಟ್ ತನಕ ಹೋದ್ರು. ಸುಪ್ರೀಂ ಕೋರ್ಟ್ ತನಕ ಹೋಗಿ ಸುಮಾರು 20 ಲಕ್ಷಕ್ಕಿಂತಲೂ ಹೆಚ್ಚು ಆ ಕೇಸಿಗೋಸ್ಕರ ಖರ್ಚನ್ನು ಮಾಡಿದ್ದಾರೆ. ಮೊಹಮ್ಮದ್ ಪೈಗಂಬರ್ನ ಹೆಸರಿನಲ್ಲಿ ಹಿಂದೂಗಳ ವಿರುದ್ಧ ಎತ್ತಿ ಕಟ್ಟುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ನೀವು ಪ್ರತಿ ಸಲ ಇದರ ಹಿಂದೆ ಷಡ್ಯಂತ್ರ ಇದೆ, ಇದೊಂದು ಪೂರ್ವಯೋಜಿತ ಕೃತ್ಯ ಅಂತೇಳಿ ಪ್ರತಿ ಸಲ ಈ ಘಟನೆ ಆಗಬೇಕಾದ್ರೆ ಹೇಳ್ತಾ ಇದ್ರಿ. ಯಾಕೆ ನಿಮ್ಮಲ್ಲಿ ಗುಪ್ತಚರ ಇಲಾಖೆ ಇಲ್ವಾ? ನಿಮ್ಮ ಹತ್ರ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ? 3 ದಿವಸಗಳ ಮುಂಚೆ ನಮ್ಮ ದೇಶದ ಗೃಹ ಇಲಾಖೆ ಒಂದು ಮಾಹಿತಿಯನ್ನು ಹೊರಗಾಕಿತ್ತು. ನಾನು ಉದಯವಾಣಿ ಪತ್ರಿಕೆಯಲ್ಲಿ ಅದನ್ನು ನೋಡಿದ್ದೆ. ನಿನ್ನೆ ಕೂಡ ಇಂಟರ್ನೆಟ್ಟಲ್ಲಿ ಉದಯವಾಣಿಯಲ್ಲಿ ಬಂದಿದೆ. ಅದು ಪಾಕಿಸ್ತಾನ ಪ್ರೇರಿತ ISI ಏನು ಸಂಸ್ಥೆ ಇದೆ, ಇಡೀ ಭಾರತದಲ್ಲಿ ಕೋಮು ಗಲಭೆಯನ್ನು ಸೃಷ್ಟಿ ಮಾಡಲು ಹುನ್ನಾರ ನಡೆಸುತ್ತಿದೆ ಅಂತೇಳಿ 3 ದಿವಸಗಳ ಮುಂಚೆ ಇವತ್ತು ಇಡೀ ದೇಶದ ಗೃಹ ಇಲಾಖೆ ಇವತ್ತು ಹೇಳಿದೆ. ಹಾಗಾಗಿ ಪೊಲೀಸರು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಿತ್ತು. ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಮಂಗಳೂರಿನ ಘಟನೆ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಪಾದರಾಯನಪುರ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಬೆಂಗಳೂರಿನ ಘಟನೆಯನ್ನು ಇವರು ಗಂಭೀರವಾಗಿ ತೆಗೆದುಕೊಳ್ಳದ ಕಾರಣ ಇವತ್ತು ನಿನ್ನೆಯ ಘಟನೆ ಸಾಕ್ಷಿಯಾಯಿತು. ಒಂದು ವೇಳೆ ನಾನು ಸರ್ಕಾರಕ್ಕೆ ಇಲಾಖೆಗೆ ಆಗ್ರಹ ಮಾಡ್ತೀನಿ. ಈ ಪ್ರತಿಭಟನೆಯ ಮುಖಾಂತರ ಇವತ್ತೇನು ಕೋಮು ಗಲಭೆ ಅಂತ ಸೃಷ್ಟಿ ಮಾಡ್ತಾ ಇದ್ದೀರಾ ತಾವು? ಇವತ್ತು ಮಾಧ್ಯಮಗಳಲ್ಲಿ ಕೋಮು ಗಲಭೆ ಅಂತ ಶಬ್ದ ಬರ್ತಾ ಇದೆ. ಇವತ್ತು ಜನ ಫೇಸ್ಬುಕ್ಕಲ್ಲಿ ಹೇಳ್ತಾ ಇದ್ದಾರೆ ಕೋಮು ಗಲಭೆ ಅಂತೇಳಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ಕೋಮು ಗಲಭೆ ಅಲ್ಲ. ಇದು ಮುಸಲ್ಮಾನ್ ಯುವಕರ ಹಿಂದೂಗಳ ಮೇಲೆ ದೌರ್ಜನ್ಯ. ಮುಸಲ್ಮಾನ್ ಪುಂಡರ ಇದು ಪೊಲೀಸರ ಮೇಲೆ ದೌರ್ಜನ್ಯ. ಇವತ್ತು PFI ಮತ್ತು SDPIನವರ ಮಾಧ್ಯಮದ ಮೇಲೆ ದೌರ್ಜನ್ಯ. ನೆನಪಿಟ್ಕೊಳ್ಳಿ, ದೌರ್ಜನ್ಯ. ಯಾರು ಹಿಂದೂಗಳು ಗಲಾಟೆ ಮಾಡಿಲ್ಲ, ಯಾವ ಸಂಘಟನೆಗಳು ಗಲಾಟೆ ಮಾಡಿಲ್ಲ ಕೋಮು ಗಲಭೆ ಸೃಷ್ಟಿ ಮಾಡಲು. ಇವತ್ತು ಆಗ್ತಾ ಇರುವುದು ಮುಸಲ್ಮಾನ್ ಯುವಕರ ದೌರ್ಜನ್ಯ. ನೆನಪಿಟ್ಕೊಳ್ಳಿ, ಮುಸಲ್ಮಾನ್ ಯುವಕರ ದೌರ್ಜನ್ಯ. ಎಲ್ಲ ಮಾತಾಡ್ತಾರೆ ಅದು ಸೂಕ್ಷ್ಮ ಪ್ರದೇಶ. ಆ ಸೂಕ್ಷ್ಮ ಪ್ರದೇಶದಲ್ಲಿ ನಾವು ಕಠಿಣವಾದ ಕ್ರಮವನ್ನು ತೆಗೆದುಕೊಂಡಿದ್ದೀವಿ ಅಂತ. ಸೂಕ್ಷ್ಮ ಪ್ರದೇಶ ಅಂದ್ರೆ ಏನು? ಎಲ್ಲಿ ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಇದೆ ಅದನ್ನು ಸೂಕ್ಷ್ಮ ಪ್ರದೇಶ ಅಂತ ಹೇಳ್ತೀವಿ. ಅಲ್ಲಿ ಹಿಂದೂಗಳ ಸಂಖ್ಯೆ ಕಡಿಮೆ ಇದೆ. ಹಾಗಾದ್ರೆ ಗಲಾಟೆಗಳು ಎಲ್ಲಿ ಆಗ್ತಾ ಇದೆ? ಎಲ್ಲಿ ಸೂಕ್ಷ್ಮ ಪ್ರದೇಶ ಇದೆ ಅಲ್ಲಿ ಇವತ್ತು ಗಲಾಟೆಗಳು ಆಗ್ತಾ ಇದೆ. ಹಿಂದೂಗಳು ಪೆಟ್ಟನ್ನು ತಿಂತಾ ಇದ್ದಾರೆ. ಹಿಂದೂಗಳ ಆಸ್ತಿ ಪಾಸ್ತಿ ನಷ್ಟ ಆಗ್ತಾ ಇದೆ. ಇದನ್ನು ಅರ್ಥ ಮಾಡಬೇಕು. ಕೋಮು ಗಲಭೆ ಅಲ್ಲ, ಹಿಂದೂ ಮುಸಲ್ಮಾನ್ ಗಲಾಟೆ ಅಲ್ಲ. ಇದು ಮುಸಲ್ಮಾನ್ ಯುವಕರ SDPI PFI ಕಾರ್ಯಕರ್ತರ
ಒಂದು ವ್ಯವಸ್ಥಿತವಾದಂಥ ಕೆಲಸ, ಇದು ವ್ಯವಸ್ಥಿತವಾದಂಥ ಕೆಲಸ. ಹಾಗಾಗಿ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೇನೆ, PFI ಮತ್ತು SDPI ಅನ್ನು ತಾವು ಬ್ಯಾನ್ ಮಾಡಬೇಕು. ಎರಡನೇದು, ಇದರ ಹಿಂದೆ ವ್ಯವಸ್ಥಿತವಾದಂಥ ಸಂಚು ಇದೆ, ಅಂತಾರಾಷ್ಟ್ರೀಯ ಮಟ್ಟದ ಕೈವಾಡ ಇದೆ, ಪಾಕಿಸ್ತಾನದ ಕೈವಾಡ ಇದೆ. ಹಾಗಾಗಿ ನಾನು ಈ ಘಟನೆಯನ್ನು NIA ಮುಖಾಂತರ ತನಿಖೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತೇನೆ. ಇನ್ನು ಮೂರನೇದು, ಬೆಂಗಳೂರು ಘಟನೆಯಲ್ಲಿ ಎಷ್ಟು ಆಸ್ತಿ ಪಾಸ್ತಿ ನಷ್ಟ ಆಗಿದೆ, ಅದು ಮನೆ ಇರ್ಬೋದು, ವಾಹನ ಇರ್ಬೋದು, ಪೊಲೀಸ್ ಜೀಪ್ ಇರ್ಬೋದು, ಅಥವಾ ಯಾರ್ಯಾರ ಮೇಲೆ ಹಲ್ಲೆ ಆಗಿದೆ ಅವರೆಲ್ಲ ಆಸ್ಪತ್ರೆಯಲ್ಲಿ ಇದ್ದಾರೆ, ಅವರೆಲ್ಲ ಖರ್ಚುಗಳು ಇರ್ಬೋದು. ಇದನ್ನೆಲ್ಲವನ್ನು ಯಾರು ಆರೋಪಿಗಳಿದ್ದಾರೆ, ಯಾರು ಈ ಘಟನೆಯನ್ನು ಮಾಡಿದ್ದಾರೆ, ಅವರಿಂದ ವಸೂಲು ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ. ಇದರೊಟ್ಟಿಗೆ ನಿನ್ನೆಯ SDPIನವರ ಮಾಧ್ಯಮ ಹೇಳಿಕೆಯಲ್ಲಿ ಒಂದು ಮಾತನ್ನು ಹೇಳಿದರು. ಅಲ್ಲಿ 3 ಜನರ ಗೋಲಿಬಾರಿಂದ ಮೃತಪಟ್ಟಿದ್ದಾರೆ, ಅವರಿಗೆ ಪರಿಹಾರವನ್ನು ಕೊಡಬೇಕು ಅಂತೇಳಿ SDPI ಸರ್ಕಾರಕ್ಕೆ ಆಗ್ರಹ ಮಾಡಿದೆ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ, ನೀವೇನಾದರೂ ಪರಿಹಾರವನ್ನು ಘೋಷಣೆ ಮಾಡಿದ್ರಿ ಅಂತ ಆದರೆ ಅದು ಯಾವುದೇ ರಾಜಕೀಯ ಪಕ್ಷ ಇರ್ಬೋದು, ಯಾವುದೇ ಸರ್ಕಾರ ಇರ್ಬೋದು, ನಾವು ಇದನ್ನು ಖಂಡಿಸುತ್ತಿದ್ದೀವಿ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇದನ್ನೇ ಇಟ್ಕೊಂಡು ನಾವು ಜಿಲ್ಲೆಗಳಲ್ಲಿ ಮುಂದಿನ ದಿವಸ ಪ್ರತಿಭಟನೆಯನ್ನು ಮಾಡಲಿಕ್ಕಿದ್ದೇವೆ. ಹಾಗಾಗಿ ಸರ್ಕಾರ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಳಿ, ಮುಂದೆ ಈ ಘಟನೆ ಆಗದ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳಿ. ಅದೇ ರೀತಿ ನಾನು ಎಲ್ಲ ಕಾರ್ಯಕರ್ತರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ, ಎಲ್ಲ ಹಿಂದೂ ಸಮಾಜದವರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇದು ಕೇವಲ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಹೋರಾಟ ಅಲ್ಲ, ಇದು ಕರ್ನಾಟಕದ ಜನರ ಹೋರಾಟ. ನೆನಪಿಟ್ಕೊಳ್ಳಿ, ಇದು ಕರ್ನಾಟಕದ ಹಿಂದೂ ಸಮಾಜದ ಹೋರಾಟ, ಇದು ನ್ಯಾಯಕ್ಕೋಸ್ಕರ ಹೋರಾಟ. ಇವತ್ತು ಕಾನೂನಿನ ವಿರುದ್ಧನೇ ಅವರು ಹಲ್ಲೆ ಮಾಡಿದ್ದಾರೆ. ಇವತ್ತು ಯಾವ ದೇಶದ ಕಾನೂನನ್ನು ಕಾಪಾಡುತ್ತಿರುವಂಥ ಪೊಲೀಸರ ಗಾಡಿಗಳಿಗೆ ಬೆಂಕಿ ಕೊಟ್ಟಿದ್ದಾರೆ. ಹಾಗಾಗಿ ಇದೊಂದು ನ್ಯಾಯದ ಪರ ಹೋರಾಟ, ಇದು ಹಿಂದೂಗಳ ಪರವಾದ ಹೋರಾಟ, ಕರ್ನಾಟಕದ ಜನತೆಯ ಪರವಾದ ಹೋರಾಟ. ಈ ಹೋರಾಟವನ್ನು ಪ್ರತಿಯೊಬ್ಬರು ಕರ್ನಾಟಕದ ಜನ ಪ್ರತಿಭಟಿಸಬೇಕು, ಇದನ್ನು ವಿರೋಧ ಮಾಡಬೇಕು. ಮುಂದಿನ ದಿವಸಗಳಲ್ಲಿ ಈ ರೀತಿಯ ಘಟನೆ ಆಗಬಾರದಂಥದ್ದಿದ್ದರೆ ತಕ್ಷಣಕ್ಕೆ ಸರ್ಕಾರ SDPI ಮತ್ತು PFI ಅನ್ನು ಬ್ಯಾನ್ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡುತ್ತಾ, ಇವತ್ತು ಕರ್ನಾಟಕದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೇವೆ. ಬಹುಶಃ ನಾವು ಕೂಡ ಇವತ್ತು ಸಾಕಷ್ಟು ಜನ ಕಾರ್ಯಕರ್ತರು ಬಂದಿದ್ದೀವಿ. ಈ ಪ್ರತಿಭಟನೆಗೆ ಬಂದು ನಾವು ಭಾಗವಹಿಸಿ ಮುಂದಿನ ದಿವಸಗಳಲ್ಲಿ ನಾವು ಈ ಯಾವ ಇಸ್ಲಾಂನ ಹೆಸರು ಮಾಡಿ ಹೇಳಿಕೊಂಡು ಯಾರು ಹಿಂದೂಗಳ ವಿರುದ್ಧ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ, ನಮ್ಮ ಸಮಾಜದ ವಿರುದ್ಧ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ, ಅವರ ವಿರುದ್ಧ ನಾವು ಹೋರಾಟ ಮಾಡಲಿಕ್ಕೆ ಇದ್ದೇವೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕೀ. ವಿಶ್ವ ಹಿಂದೂ ಪರಿಷತ್ ರಾಜ್ಯ ಕಾರ್ಯದರ್ಶಿ MB ಪುರಾಣಿಕ್ ಪಾತ್ರೊಂದು ಬೆಂಗಳೂರು ಗಲಾಟೆಗೆ ಕಾರಣ ಆಯ್ನ SDPI PFI ಸಂಘಟನೆಯನ್ನು ತಕ್ಷಣ ನಿಷೇಧಿಸಾವಡು ಬೊಕ್ಕ ಇಂದತ ಪಿರಾವಡು ಒಪ್ಪುನ ಶಕ್ತಿಲದ ಬಗೆಟ್ ತನಿಖೆ ನಡಪಾವಡು ಪಣದ ಒತ್ತಾಯಿಸಾಯರು. ಈ ದೇಶದ ಬಗ್ಗೆ ಕಳಕಳಿ ಇರತಕ್ಕಂತಹ ಅಭಿಮಾನಿ ಪ್ರಜೆಗಳೇ, ಮೊನ್ನೆ ಬೆಂಗಳೂರಿನಲ್ಲಿ ನಡೆದಂತಹ ಘಟನೆ ಇಡೀ ದೇಶ ನಾಚಿಕೆಯಿಂದ ತಲೆ ತಗ್ಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಅಂತ ಹೇಳಿದರೆ, ಯಾರು ಈ ದೇಶದ ಪ್ರಜೆಗಳ ರಕ್ಷಣೆಯನ್ನು ಮಾಡಬೇಕು, ಅವರಿಗೆ ರಕ್ಷಣೆ ಇಲ್ಲದಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ರಾತ್ರಿ 8 ಗಂಟೆಯಿಂದ 1 ಗಂಟೆಯವರೆಗೆ ಅಲ್ಲಿ ನಡೆದಂಥ ಎಲ್ಲ ವಿದ್ಯಮಾನಗಳನ್ನು ಮಾಧ್ಯಮಗಳ ಮೂಲಕ ನಾವು ನೋಡಿದ್ದೇವೆ. ಇದು ಜಗತ್ತಿನ ಮುಂದೆ ಭಾರತದ ಒಂದು ಸ್ಥಿತಿಯನ್ನು ಅತ್ಯಂತ ಕೀಳು ಮಟ್ಟದ ಒಂದು ವ್ಯವಸ್ಥೆ ಎನ್ನುವುದಾಗಿ ಅದನ್ನು ಪ್ರತಿಬಿಂಬಿಸಿದ್ದಾರೆ. 3 ಕಡೆ ನಡೆಯಿತು. CAA CCA ಆದ ಕೂಡಲೇ ಮಂಗಳೂರಿನಲ್ಲಿ ನಡೆದಂಥ ಒಂದು ಪ್ರತಿಭಟನೆ, ಅದು ಕೂಡ ಕಮಿಷನರ್ ಆಫೀಸ್ ಎದುರುಗಡೆ ನಡೆದಂಥ, ಅಲ್ಲಿ ಏನೆಲ್ಲ ನಡೆಯಿತು ಅದು ಪೂರ್ವ ನಿಯೋಜಿತ. ಅನಂತರ ಪಾದರಾಯನಪುರದಲ್ಲಿ ಈ ಕೊರೋನಾ ಇದರಲ್ಲಿ ಸಂದರ್ಭದಲ್ಲಿ ನಡೆದಂಥ ಘಟನೆ, ಮೊನ್ನೆ ನಡೆದಂಥ ಘಟನೆ,
ಎಲ್ಲ ಕೂಡ ವ್ಯವಸ್ಥೆ ಒಂದೇ ರೀತಿಯಲ್ಲಿತ್ತು. ಇದರ ಷಡ್ಯಂತರ ಯಾವ ರೀತಿಯಲ್ಲಿ ನಡೆದಿದೆ ಎನ್ನುವುದು ನಮಗೆಲ್ಲರಿಗೂ ಗೊತ್ತಾಗಿದೆ. ನಾವು ಭಾಳ ನೋವಿನಲ್ಲಿ ಹೇಳ್ತೇವೆ, 78 ಜನ ಪೊಲೀಸ್ ಸಿಬ್ಬಂದಿಗಳಿಗೆ ಅಲ್ಲಿ ತೊಂದರೆಯಾಗಿದೆ. ಕಾನೂನು ವ್ಯವಸ್ಥೆಯನ್ನು ಅವರು ಕೈಗೆತ್ತಿಕೊಂಡಾಗಲೂ ಕೂಡ ನಿಷ್ಕ್ರಿಯವಾಗಿ ನಮ್ಮ ಪೊಲೀಸ್ ವ್ಯವಸ್ಥೆ ಕೈಕೊಟ್ಟು ನಿಲ್ಲುವಂತಹ ಪರಿಸ್ಥಿತಿ. ಅಲ್ಲಿ ಒಬ್ಬ ರಿಟೈರ್ಡ್ ಆಫೀಸರ್ ನಿನ್ನೆ ಮಾತಾಡ್ತಾರೆ, ಅವರ ಒಳ್ಳೆಯ ಅನುಭವ ಇದ್ದವರು. ಇಲ್ಲಿ ಆದಂತಹದ್ದು ಪೊಲೀಸ್ ಇಲಾಖೆಯ ನಿಷ್ಕ್ರಿಯತೆ, ಅಧಿಕಾರಿಗಳ ನಿಷ್ಕ್ರಿಯತೆಯಿಂದ ಇವರು ಇಷ್ಟು ಕೊಬ್ಬಿದ್ದಾರೆ. ಒಂದು ನಮ್ಮ ಕಾರ್ಯಕರ್ತರು ಏನಾದರೂ ಸಮಾಜದಲ್ಲಿ ಚಿಕ್ಕ ಪುಟ್ಟ ಪ್ರೊಟೆಸ್ಟ್ ಮಾಡಿದಾಗ ದನ ಕಳ್ಳರನ್ನು ಹಿಡಿಲಿಕ್ಕೆ ಹೋಗಿ ಅವರನ್ನು ನಿರ್ಬಂಧನೆ ಕೊಟ್ಟಾಗ ನಮ್ಮ ಮೇಲೆ 10 ನಿಮಿಷದ ಒಳಗೆ ಅರೆಸ್ಟ್ ವಾರಂಟ್ ಆಗ್ತದೆ. ಗಂಟೆ ಹೋದರೂ ಕೂಡ ಅಲ್ಲಿ ಒಬ್ಬ MLA ಅವರ ಮನೆಯನ್ನು ಸುಟ್ಟರು, ಪೊಲೀಸ್ ಸ್ಟೇಷನನ್ನು ಸುಟ್ಟರು. ಈ ರೀತಿಯ ಒಂದು ಹೀನಾಯಮಾನವಾದಂಥ ಒಂದು ದುರ್ಗತಿ ನಮ್ಮ ಸಮಾಜಕ್ಕೆ ಬರಬಾರ್ದು. ನಮ್ಮ ಕಳಕಳಿ ಇಷ್ಟೇ, ಇದರ ಹಿಂದೆ ಇರತಕ್ಕಂಥ ಸಂಘಟನೆಗಳು, ಆ ಸಂಘಟನೆಗಳಿಗೆ ನಮ್ಮ CID ಇದಕ್ಕೆಲ್ಲ ಮಾಹಿತಿ ಇದೆ. SDPI ಅದೇ ನಂತರ PFI ಈ ಎರಡೂ ಸಂಘಟನೆಗಳನ್ನು ಇವತ್ತು ನಿಷೇಧ ಮಾಡಬೇಕು. ಯಾರೆಲ್ಲ ಇದರ ಹಿಂದೆ ಇರುವಂಥ ಷಡ್ಯಂತ್ರವನ್ನು ಬಯಲಿಗೆ ಎಳಿಬೇಕು. ಮುಂದೆ ಇಂತಹ ಪರಿಸ್ಥಿತಿ ಬಂದಾಗ ಇದರ ಸಂಪೂರ್ಣ ಹೊಣೆಯನ್ನು ಪೊಲೀಸ್ ಇಲಾಖೆ ಮತ್ತು ಆಡಳಿತ ಅದನ್ನು ಹೊರಬೇಕಾಗ್ತದೆ. ಇವತ್ತು ಆದಂತಹ ಅನ್ಯಾಯಕ್ಕೆ ಏನಾದರೂ ಒಂದು ಪರಿಮಾರ್ಜನೆ ಆಗಬೇಕು ಅಂತೇಳಿದರೆ ಯಾರೆಲ್ಲ ಈ ಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ, ಅಲ್ಲಿ ಒಬ್ಬ MLA ಬರ್ತಾನೆ, ಕಾಂಗ್ರೆಸ್ MLA, ಅವನು ಶಾಂತಿಗೋಸ್ಕರ ಬರ್ತಾನೆ. ಶಾಂತಿಯನ್ನು ಮಾಡದೆ ಮತ್ತೊಮ್ಮೆ ಅವ ಬಂದ ನಂತರ ಉದ್ರೇಕ ಆಗ್ತದೆ. ಅವರು ಜಮಾಲ್ ಎನ್ನತಕ್ಕಂಥ MLA ಇದಕ್ಕೆ ಹೋಗ್ತಾರೆ, ಪೊಲೀಸ್ ಸ್ಟೇಷನ್ಗೆ ನುಗ್ತಾರೆ. ಒಬ್ಬ ಚುನಾಯಿತ ಪ್ರತಿನಿಧಿ ಈ ಥರದ ಒಂದು ವ್ಯವಸ್ಥೆಗೆ ಕೈ ಜೋಡಿಸ್ತಾನೆ ಅಂತಾದರೆ ಯಾರು ರಕ್ಷಣೆ ಕೊಡಬೇಕಿತ್ತು ಜನಸಾಮಾನ್ಯರಿಗೆ ಅವರೇ ಕೈ ಚೆಲ್ಲಿ ನಿಂತಾಗ ಇನ್ನು ಸಾಮಾನ್ಯ ಜನಗಳ ರಕ್ಷಣೆ ಯಾವ ಸ್ಥಿತಿಗೆ ಮುಟ್ಬೋದು ಎನ್ನತಕ್ಕಂಥ ಶೋಚನೀಯ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಅತ್ಯಂತ ನಾಚಿಕೆ ಕೆಟ್ಟಂಥ ಒಂದು ವ್ಯವಸ್ಥೆ ಆಗಿದೆ. ಇನ್ನು ಮುಂದೆ ಇಂಥದ್ದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಇದರ ಹಿಂದೆ ಇದ್ದಂತಹ ಸಂಘಟನೆಗಳು, ಮಂಗಳೂರಿನಲ್ಲಿ ನಡೆದಂಥ ಸಂಘಟನೆಯಲ್ಲಿ ಏನೆಲ್ಲ ಪಿತೂರಿ ನಡೆದಿತ್ತು, ಕೇರಳದಿಂದ ಬಂದಂಥ ಜನಗಳು ಯಾವ ರೀತಿಯಲ್ಲಿ ಕಾರ್ಯಾಚರಣೆ ಮಾಡಿದರು, ಇಲ್ಲಿಯೂ ಕೂಡ ಇದು ಪೂರ್ವ ನಿಯೋಜಿತಂಥ ಒಂದು ಸಂಚು. ಮುಂದೆ ಇಂತಹದ್ದಕ್ಕೆ ಆದಾಗ ನಮ್ಮ ಸಮಾಜ ಮೌನವಾಗಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಸಂಘಟನೆ, ಹಿಂದೂ ಸಂಘಟನೆಗಳು ಸರಿಯಾದಂಥ ಉತ್ತರವನ್ನು ಕೊಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ತಾ ಇದ್ದೇವೆ. ಆದ್ದರಿಂದ ಮೊನ್ನೆಯ ಘಟನೆಯಲ್ಲಿ ಎಷ್ಟೇ ಪ್ರಭಾವಶಾಲಿಯಾದಂಥ ವ್ಯಕ್ತಿ ಇದ್ದರೂ ಕೂಡ ಅವನನ್ನು ಅರೆಸ್ಟ್ ಮಾಡಿ ಸರಿಯಾದಂಥ ಒಂದು ಮಾನವ ಹಕ್ಕು ಒಂದು ಆಯೋಗ ಬರ್ತದೆ. ಒಬ್ಬ ವ್ಯಕ್ತಿಗೆ ತೊಂದರೆ ಆದಾಗ ಬರ್ತದೆ, ಸಾವಿರಾರು ಜನರಿಗೆ ತೊಂದರೆ ಆಗಿದೆ. ಈ ಆಯೋಗ ಏನು ಕೆಲಸ ಮಾಡ್ತಾ ಇದೆ ನನಗೆ ಗೊತ್ತಿಲ್ಲ. ಇವರ ಎಲ್ಲರನ್ನು ಉಪಯೋಗಿಸಿಕೊಂಡು ನಮ್ಮ ನ್ಯಾಯಾಂಗ, ಪೊಲೀಸ್ ವ್ಯವಸ್ಥೆ ಸರಿಯಾದಂತಹ ಕಾರ್ಯಕ್ರಮವನ್ನು ತಗೊಳ್ಬೇಕು. ಅವರಿಗೆ ಅವರನ್ನು ಅರೆಸ್ಟ್ ಮಾಡಿ ತಕ್ಕ ಶಾಸ್ತಿಯನ್ನು ಕೊಡಬೇಕು ಅಂತೇಳಿ ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳ ಅತ್ಯಂತ ಕಠೋರ ಶಬ್ದಗಳಿಂದ ಈ ಒಂದು ಘಟನೆಯನ್ನು ಖಂಡಿಸಿ ನ್ಯಾಯಕ್ಕಾಗಿ ಸಂಬಂಧಪಟ್ಟವರಿಗೆ ಒತ್ತಾಸೆಯನ್ನು ಮಾಡ್ತಾರೆ. ಬೋಲೋ ಭಾರತ್ ಮಾತಾ ಕಿ. ಕಾರ್ಯದರ್ಶಿ ಶಿವಾನಂದ ಮೆಂಡನ್ ಬೆಂಗಳೂರು ಗಲಾಟೆಗೆ ಕಾರಣ ಆಯ್ನ SDPI PFI ಸಂಘಟನೆಯನ್ನು ತಕ್ಷಣ ನಿಷೇಧಿಸಾವಡು ಬೊಕ್ಕ ಇಂಥ ಪಿರಾವಡು ಉಪ್ಪುನ ಶಕ್ತಿಲದ ಬಗೆಟ್ ತನಿಖೆ ನಡಪಾವಡು ಪಣದ ಒತ್ತಾಯಿಸಾಯರು. ನಾವು ಕಾಶ್ಮೀರದಲ್ಲಿದೆಯಾ ಅಥವಾ ಪಾಕಿಸ್ತಾನದಲ್ಲಿದೆ ಎನ್ನುವಂಥ ಅನುಭವ ನಮಗೆ ಟಿವಿಯನ್ನು ಮನೆಯಲ್ಲಿ ನೋಡಿದಾಗ್ತಾ ಇದೆ. ಇದು ಎಲ್ರಿಗೂ ಆದಂಥ ಅನುಭವ. ನಮ್ಮ ರಾಜ್ಯದ, ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನ DJ ಹಳ್ಳಿಯಲ್ಲಿ ಪೊಲೀಸ್ ಇಲಾಖೆ ದೂರ ಇಲ್ಲ, ರಕ್ಷಣೆ ಮಾಡುವವರು ದೂರ ಇಲ್ಲ, ಮುಖ್ಯಮಂತ್ರಿಗಳ ವಿಧಾನಸೌಧ ದೂರ ಇಲ್ಲ. ಇಂಥ ಪ್ರದೇಶದಲ್ಲಿ ಹಾಡು ಹಗಲೇ ಈ ರಾಜ್ಯದ
ವಿಧಾನಸಭಾ ಸದಸ್ಯರ ಮನೆಗೆ ನುಗ್ಗಿ ಮನೆಯನ್ನ ನಿರ್ನಾಮ, ಧ್ವಂಸ ಅಲ್ಲ ನಿರ್ನಾಮ ಮಾಡ್ತಾರೆ. ಯಾರು? ಮತಾಂಧರು. ಅವರಿಗೆ ಈ ದೇಶದ ಸಂವಿಧಾನ ದೊಡ್ಡದಲ್ಲ, ಅವರಿಗೆ ಅವರ ಧರ್ಮ ದೊಡ್ಡದು, ಅವರ ಮೊಹಮ್ಮದ್ ಪೈಗಂಬರ್ ದೊಡ್ಡದು. ನಮಗೆ ಬಂದವರು ಉಪದೇಶ ಮಾಡ್ತಾರೆ, ಅಂಬೇಡ್ಕರ್ ಈ ದೇಶಕ್ಕೆ ಕೊಟ್ಟಂತ ಸಂವಿಧಾನವೇ ನಮಗೆ ಶ್ರೇಷ್ಠ, ಇವರನ್ನು ನೋಡಿ ಅಂತ ನಮ್ಮನ್ನು ದೂಷಣೆ ಮಾಡುವಂತ ಈ ಮತಾಂಧರು, ದೇಶದ್ರೋಹಿಗಳು, ಸಮಾಜಘಾತಕರು ಇವತ್ತು ಏನು ಮಾಡಿದ್ದಾರೆ ಸ್ವಾಮಿ? ಏನು ಮಾಡಿದ್ದಾರೆ? ಹಿಂದೂಗಳಿಗೆ ತಳವಾರನ್ನು ಜಲಪಿಸ್ತಾರೆ, ಅಡ್ರೆಸ್ ಕೇಳ್ತಾರೆ. ಶಾಸಕರ ಮನೆಯಲ್ಲಿ ಎಲ್ಲಿವರೆಗೆ ಅಂದ್ರೆ, ನಾನು ಒಂದು ಟಿವಿ ಚಾನೆಲ್ ಅಲ್ಲಿ ನೋಡಿದೆ, ಒಂದು ಮಗು ಬಿಡುವಂತ ಸೈಕಲ್, ಚಿಕ್ಕ ಮಗು 3-4 ವರ್ಷದ ಮಗು ಸೈಕಲ್ ಬಿಡ್ತದೆ, ಆಟ ಆಡ್ತದೆ. ಆ ಸೈಕಲ್ ಅನ್ನ ಮನೆಯ ಮುಂದುಗಡೆ ಇಟ್ಟಿರ್ತಾರೆ. ಅದನ್ನೇನು ಮಾಡ್ತಾರೆ ಸ್ವಾಮಿಯವರು? ಹೊಡೆದು ಬೆಂಕಿ ಹಚ್ತಾರೆ. ಆ ಮಗು ಏನು ಮಾಡಿದೆ? ಇವರ ಮಾನಸಿಕತೆ ನೋಡಿ. ಕೇವಲ ಹಿಂದೂ ವಿರೋಧಿ, ಕೇವಲ ಭಾರತ ವಿರೋಧಿ, ಕೇವಲ ದೇಶ ವಿರೋಧಿ, ಕೇವಲ ಈ ದೇಶದ ಸಂವಿಧಾನ ವಿರೋಧ. ಇಷ್ಟು ಮಾತ್ರ ಇವರಿಗೆ ಗೊತ್ತು. ಕೇವಲ ಗೊತ್ತಿರೋದು ಇವರಿಗೆ ಕುರಾನ್, ಕೇವಲ ಗೊತ್ತಿರೋದು ಇವರಿಗೆ ಇಸ್ಲಾಂ, ಕೇವಲ ಗೊತ್ತಿರೋದು ಇವರಿಗೆ ಮೊಹಮ್ಮದ್ ಪೈಗಂಬರನ ಬಗ್ಗೆ ಯಾರಾದರೂ ಒಂದು ಕಮೆಂಟ್ ಮಾಡಿದ್ದಾರೆ, ಸ್ವಾಮಿ ಹೋಗಿ ಕೋರ್ಟ್ಗೆ, ಪೊಲೀಸ್ ಇಲಾಖೆ ಇದೆ, ಪೊಲೀಸ್ ಇಲಾಖೆಯಲ್ಲಿ ನ್ಯಾಯ ಸಿಗಲಿಲ್ಲ, ಕೋರ್ಟ್ಗೆ ಹೋಗಿ ಸ್ವಾಮಿ, ನೆಲದ ಕಾನೂನು ಇದೆ ಸ್ವಾಮಿ, ಆಗಲೇ ಕೊಡುವಂತ ಕೈ ಕಾಲು ಮುರಿಯುವಂತ ಕಾನೂನು ನಮ್ಮ ದೇಶದಲ್ಲಿಲ್ಲ. ಎಲ್ಲಿದೆ ಅಲ್ಲಿಗೆ ಹೋಗಿ ಸ್ವಾಮಿ ನೀವು, ಇಲ್ಲಿ ನಿಲ್ಲಿಗೆ ಅಗತ್ಯ ಇಲ್ಲ. ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ. ನಾವು ಹೇಳುತ್ತೇವೆ ನಮಗೆ ಧರ್ಮಕ್ಕಿಂತ ದೊಡ್ಡದು ಈ ಸಂವಿಧಾನ. ನೀವು ಹೇಳಿ ತಾಕತ್ತಿದ್ರೆ, ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಹೇಳ್ತಾರೆ ನಮಗೆ ಸಂವಿಧಾನ ಮೇಲೂ ಈ ದೇಶದ ಕಾನೂನು ಮೇಲೆ, ಈ ನೆಲದ ಕಾನೂನಿಗೆ ಗೌರವಿಸ್ತೇವೆ. ನೀವು ಹೇಳಿ ಸ್ವಾಮಿ ತಾಕತ್ತಿದ್ರೆ ಹೇಳಿ. ಇನ್ನೊಂದು ಚಾನಲ್ 5 ಬಾರಿ ಕೇಳ್ತಾ ಇದ್ರು, ಮಗೊಬ್ಬ ಹೇಳಿದ ನನ್ನ 2 ಕಣ್ಣು ಇದ್ದಾಗ, ಇನ್ನೊಬ್ಬ ಹೇಳ್ತಾನೆ ನನಗೆ ತಂದೆ ತಾಯಿ ಇದ್ದಾಗ. ಏನು ಉತ್ತರ ಸ್ವಾಮಿ? ನಮಗೆ ಬುದ್ಧಿ ಹೇಳಲಿಕ್ಕೆ ಬರ್ತಾರೆ, ವಿಶ್ವ ಹಿಂದೂ ಪರಿಷತ್ಗೆ ಬುದ್ಧಿ ಹೇಳಲಿಕ್ಕೆ ಬರ್ತಾರೆ, ಬಜರಂಗ ದಳಕ್ಕೆ ಬರ್ತಾರೆ, ಹಿಂದೂ ಸಮಾಜಕ್ಕೆ ಬರ್ತಾರೆ. ಯಾರಿವರು? ದೇಶದ್ರೋಹಿಗಳು. ಈ ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡ್ತೇವೆ, ಹಿಂದೆ ಕೂಡ ಮನವಿ ಮಾಡಿದ್ದೇವೆ, ಇದನ್ನು ನಿರ್ಬಂಧ ಮಾಡಬೇಕು. ಇವತ್ತು ಕೂಡ ನಮ್ಮ ಅದೇ ಮನವಿ, ರಾಜ್ಯ ಸರ್ಕಾರದಲ್ಲಿ ಕೂಡ ಮನವಿ, ಕೇಂದ್ರ ಸರ್ಕಾರದಲ್ಲಿ ಕೂಡ ಮನವಿ. ಇದು ದೇಶದ್ರೋಹಿ ಸಂಘಟನೆ. ಕೇವಲ ಬೆಂಗಳೂರಿನಲ್ಲೆಲ್ಲ ನಮಗೆ ಬಂದಂತ ಮಾಹಿತಿ ಪ್ರಕಾರ ಈ ಜಿಲ್ಲೆಯಲ್ಲಿ ಫಂಡಿಂಗ್ ಆಗ್ತಾ ಇದೆ, ಹಣ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಯಾಕೆ ಸ್ವಾಮಿ ಹಣ ಕಲೆಕ್ಟ್ ಮಾಡ್ತಾ ಇದ್ದಾರೆ? ಹಿಂದೂ ಲೀಡರನ್ನು ಹತ್ಯೆ ಮಾಡಲಿಕ್ಕೆ, ನೆನಪಿರಲಿ, ಹತ್ಯೆ ಮಾಡಲಿಕ್ಕೆ, ಇಂಥ ಕುಕೃತ್ಯವನ್ನು ಮಾಡಲಿಕ್ಕೆ ವೇಗದಲ್ಲಿ ಇಲ್ಲಿ ಕೂಡ ಮಾಡ್ತಾರೆ. ಇವತ್ತು ಇಂಟೆಲಿಜೆನ್ಸ್ ರಿಪೋರ್ಟ್ ಬರ್ತಾ ಇದೆ, ಪೊಲೀಸ್ ಇಲಾಖೆಯಲ್ಲಿ ಕೇಳಿ. ನಮ್ಮ ಕಾರ್ಯಕರ್ತರ ಮಾಹಿತಿ ಪ್ರಕಾರ ಹೇಳ್ತಾ ಇದ್ದಾರೆ, ಹಳ್ಳಿಯಲ್ಲಿ ಸೇರ್ತಾ ಇದ್ದಾರೆ, ಹಳ್ಳಿಗಳಲ್ಲಿ ಸೇರ್ತಾ ಇದ್ದಾರೆ. ಈ PFI SDFI ಅವರು ಯಾಕೆ ಇಲ್ಲಿ ಕೂಡ ಮಾಡಬೇಕು ಮಾಡಿದ್ದಾರೆ. ಕೇವಲ NRC ಬಗ್ಗೆ ಏನೆಲ್ಲ ಮಾಡಿದ್ರು ಇವರು? ಮೊದಲಿಗೆ ಮಾಡುವ ಕೆಲಸ ಸ್ಟೇಷನ್ಗೆ ಬೆಂಕಿ ಹಚ್ಚುವುದು, ಪೊಲೀಸರನ್ನು ಕೊಲೆ ಮಾಡುವುದು. ಈ ಮುಖಾಂತರ ಕಾನೂನಿನ ರಕ್ಷಣೆ ಯಾರಿಗೂ ಸಿಗಬಾರದು. ಹಿಂದೂ ಸಮಾಜಕ್ಕೆ ಇವರನ್ನು ಸಾಮೂಹಿಕವಾಗಿ ಹತ್ಯೆ ಮಾಡಬಹುದು. ಈ ಷಡ್ಯಂತ್ರ ನಡೀತಾ ಇದೆ. ಹಿಂದೂ ಸಮಾಜ ಜಾಗೃತರಾಗಬೇಕಾಗಿದೆ. ದೇಶದ್ರೋಹಿಗಳು ನಮ್ಮ ಮಧ್ಯೆ ಇದ್ದಾರೆ, ಪಾಕಿಸ್ತಾನ ಪರ ಇದ್ದವರು ನಮ್ಮ ಮಧ್ಯೆ ಇದ್ದಾರೆ, ಹಿಂದೂ ವಿರೋಧಿಗಳು ನಮ್ಮ ಮಧ್ಯೆ ಇದ್ದಾರೆ. ಇವರೇ ಸಂವಿಧಾನಕ್ಕೆ ಗೌರವ ಕೊಡುವುದಿಲ್ಲ, ಇವರಿಗೆ ಧರ್ಮ ಮೇಲೂ, ಇವರ ಇಸ್ಲಾಂ ಮೇಲೆ ಅವರಿಗೆ ನಾವು ಖಂಡನೆ ಮಾಡಲೇಬೇಕು. ಪುನಃ ಮಾತಾಡ್ಲಿಕ್ಕಿದ್ದಾರೆ, ಹಾಗಾಗಿ ನಾನು ಹೆಚ್ಚು ಮಾತಾಡುವುದಿಲ್ಲ. ನಮ್ಮ ಆಗ್ರಹ ಇಷ್ಟೇ, ರಾಜ್ಯ ಸರ್ಕಾರದಲ್ಲಿ ಕೂಡ ಕೇಂದ್ರ ಸರ್ಕಾರದಲ್ಲಿ ಕೂಡ PFI SDFI SDP ಇದನ್ನು ನಿರ್ಬಂಧ ಮಾಡಬೇಕು. ಅಷ್ಟೇ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ನಮಗೆ ಮಾಹಿತಿ ಬರ್ತಾ ಇದೆ, ಹಣ ಸಂಗ್ರಹ ಮಾಡ್ತಾ ಇದ್ದಾರೆ. ಎಲ್ಲಿಂದ ಹಣದ ಮೂಲ, ಯಾರು ಹಣ ಕೊಡ್ತಾ ಇದ್ದಾರೆ, ಯಾರು ಸಂಗ್ರಹ ಮಾಡ್ತಾ ಇದ್ದಾರೆ, ಏತಕ್ಕೆ ಸಂಗ್ರಹ ಮಾಡ್ತಾ ಇದ್ದಾರೆ ಎನ್ನುವಂತ ಇವತ್ತು ಪೊಲೀಸ್ ಇಲಾಖೆಯವರು ಕಂಡುಹಿಡಿಬೇಕು. ಇಲ್ಲದಿದ್ರೆ ನಿಮಗೆ ಬದುಕಲಿಕ್ಕೆ ಅವ್ರು ಬಿಡ್ಲಿಕ್ಕಿಲ್ಲ, ನಮಗೆಲ್ಲ ನಿಮಗೆ ಬದುಕಲಿಕ್ಕೆ ಬಿಡುವುದಿಲ್ಲ. ಯಾಕೆಂದ್ರೆ ಇವತ್ತು 70 ಜನ ಆಸ್ಪತ್ರೆಯಲ್ಲಿದ್ದಾರೆ ಇಡೀ ಜಿಲ್ಲೆಯಲ್ಲಿ, 78 ಜನ. ಹಾಗಾಗಿ ಎಲ್ಲರಲ್ಲಿ ಮನವಿ, ವಿಶೇಷವಾಗಿ ಮಾಧ್ಯಮ ಮಿತ್ರರಿದ್ದಾರೆ, ನಾವೆಲ್ಲ ಒಕ್ಕೂರ ನಮ್ಮ ಮನವಿ ಏನಂದ್ರೆ ಇದನ್ನು ನಿರ್ಬಂಧ ಮಾಡಬೇಕು. ಇಲ್ಲಿ ಎಲ್ಲೆಲ್ಲ ಫಂಡಿಂಗ್ ಆಗ್ತದೆ ಅವ್ರನ್ನ ಬಂಧಿಸಬೇಕು, ವಿಚಾರಣೆ ಮಾಡಬೇಕು.
ಎಲ್ಲಿಂದ ಹಣ ಹೇಗೆ ಬರ್ತಾ ಇದೆ, ಏತಕ್ಕಾಗಿ ಬರ್ತಾ ಇದೆ, ಇದೆಲ್ಲವನ್ನ ಕಂಡುಹಿಡಿದು ಇದನ್ನು ಬ್ಯಾನ್ ಮಾಡಬೇಕು. ಇದು ಒಂದೇ ನಮ್ಮ ಆಗ್ರಹ. ಹಾಗೆ ಅಲ್ಲಿ ಏನೆಲ್ಲ ಅನ್ಯಾಯ ಮಾಡಿದ್ದಾರೆ, ಹಿಂದೂಗಳ ಮೇಲೆ ಹತ್ಯೆ ಮಾಡಿದ್ದಾರೆ, ಯಾರು ತಪ್ಪು ಮಾಡಲಿಲ್ಲ. ಇದು ಹಿಂದೂ ಮುಸ್ಲಿಂ ಗಲಭೆ ಅಲ್ಲ, ಹಿಂದೂ ಮುಸ್ಲಿಂ ಗಲಭೆ ಅಲ್ಲ, ಕೋಮು ಗಲಭೆ ಅಲ್ಲ, ದೇಶ ವಿರೋಧಿ ಕೃತ್ಯ, ದೇಶವನ್ನು ಬುಡಮೇಲು ಮಾಡುವಂಥ ಕೃತ್ಯ. ಇದನ್ನು ನಾವು ಖಂಡಿಸ್ತೇವೆ. ಇವರನ್ನು ಆದಷ್ಟು ಬೇಗ ಎಲ್ಲರಲ್ಲೂ ಕೂಡ ಅದರ ನಾಯಕರು ಯಾರಿದ್ದಾರೆ, ಯಾರೆಲ್ಲ ಮಾಡಿದ್ದಾರೆ ಅವರನ್ನು ಬಂಧಿಸಬೇಕು, ನಿರ್ಬಂಧ ಮಾಡಬೇಕು ಎನ್ನುವಂಥ ಆಗ್ರಹವನ್ನು ಮಾಡಿ ನನ್ನ ಎರಡು ಮಾತನಾಡುತ್ತೇನೆ. ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಅಧ್ಯಕ್ಷರು ಗೋಪಾಲ್ ಕುತ್ತಾರ್, ಜಿಲ್ಲಾ ಸೇವಾ ಪ್ರಮುಖ್ ಪ್ರವೀಣ್ ಕುತ್ತಾರ್ ಇಂಚತಿ ಪ್ರಮುಖರು ಪ್ರತಿಭಟನೆದ ಮುತಾಲಿಗಿಳಿದ್ದಾರೆ.